ಕರಾವಳಿಯಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಜಿಲ್ಲೆಗೆ ಇನ್ನಿತರ ಕಾಮಗಾರಿಗೆ ವಿಶೇಷವಾಗಿ ಕರಾವಳಿಯಲ್ಲಿ ಕಲ್ಲು ಮುರದಿಂದ ಕಲ್ಲನ್ನು ತಯಾರಿಸಿ ಕಲ್ಲನ್ನು ತರುವಂಥದ್ದು ಇಡೀ ಜಿಲ್ಲೆಯ ವಾಡಿಕೆ. ಇವತ್ತು ಕಲ್ಲು ಸಿಗ್ತಾ ಇಲ್ಲ. ಕಲ್ಲು ಕೋರೆಯಲ್ಲಿ ಸಾವಿರಾರು ಕಾರ್ಮಿಕರು ದುಡಿಯುವಂಥದ್ದು, ಅದನ್ನೇ ನಂಬಿಕೊಂಡಿರುವಂಥ ಅನೇಕ ಮೇಸ್ತ್ರಿಗಳಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅನೇಕ ಲಾರಿ ಮಾಲಕರಿರ್ಬೋದು, ಲಾರಿ ಅದನ್ನು ಸಾಗಾಟ ಮಾಡುವವರಿರ್ಬೋದು, ಅನೇಕ ಜನ ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಒಂದು ಹೊತ್ತಿನ ಊಟ ಮಾಡಬೇಕಿದ್ರೆ ಅದನ್ನೇ ನಂಬಿಕೊಂಡು ಇದ್ದಂಥ ಕಾರ್ಮಿಕರು ಈ ಜಿಲ್ಲೆಯಲ್ಲಿರುವಂಥದ್ದು. ಇದನ್ನು ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಅದೇ ಉದ್ಯಮ, ಅದನ್ನೇ ನಂಬಿಕೊಂಡು ಜೀವನ ನಡೆಸುವಂಥ ಬಡ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ತೊಂದರೆ ಆಗಿದೆ. ಇದರಿಂದ ಸಾಕಷ್ಟು ಜನ ವಿದ್ಯಾಭ್ಯಾಸದ ಈ ಒಂದು ಪ್ರಾರಂಭದ ಸಂದರ್ಭದಲ್ಲಿ ಕೆಲವು ಕಡೆ ಫೀಸ್ ಕಟ್ಟುವಂಥದ್ದು ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಕೂಡ ಕೂಲಿ ಕಾರ್ಮಿಕರಿಗೆ ಅವರಿಗೆ ಸಹಕಾರ ಮಾಡಲಿಕ್ಕಾಗದೆ ತೊಂದರೆಗೊಳಗಾಗಿರುವಂಥ ಸಂಗತಿ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ತುಂಬ ಚರ್ಚೆ ಆಗುವಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಏನೆಲ್ಲ ಕಟ್ಟಡಗಳಾಗಬೇಕಿತ್ತು ಮತ್ತು ಮನೆಗಳ ನಿರ್ಮಾಣ ಆಗಬೇಕಿತ್ತು. ಈ ಕಾರಣಕ್ಕೋಸ್ಕರ ವಿಶೇಷವಾಗಿ ಬಡ ವರ್ಗದ ಜನರು ಬ್ಯಾಂಕಿನಿಂದ ಲೋನ್ ಪಡ್ಕೊಂಡು ಮನೆ ನಿರ್ಮಾಣಕ್ಕೋಸ್ಕರ ಇದು ಏನು ತೊಂದರೆ ಇಲ್ಲ ಎನ್ನುವ ರೀತಿಯಲ್ಲಿ ಸಾಲ ಮರುಪಾವತಿ ಬಗ್ಗೆ ಕೂಡ ಎಗ್ರಿಮೆಂಟನ್ನು ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಅನೇಕ ಕಡೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ತುಂಬ ಕಡೆ ಇದು ಅರ್ಧದಲ್ಲಿ ನಿಂತಿದೆ. ಇವತ್ತು ಕಾರ್ಮಿಕರು ಒಂದು ಕಡೆ ದಿಕ್ಕಾಪಾಲಾಗಿದ್ದಾರೆ, ಇನ್ನೊಂದು ಕಡೆ ಮನೆ ನಿರ್ಮಾಣಕ್ಕೆ ತೊಡಗಿಕೊಂಡ ಬಡವರು ಕೂಡ ತೊಂದರೆ ಆಗಿದ್ದಾರೆ ಮತ್ತು ಎಲ್ಲ ವರ್ಗದ ಜನರು ಕೂಡ ಇದಕ್ಕೆ ರಿಲೇಟೆಡ್. ಇವತ್ತು ಸ್ಪೇರ್ ಪಾರ್ಟ್ಸ್ ಅಂಗಡಿಯವರು ಇರ್ಬೋದು, ಸಣ್ಣ ಅದನ್ನೇ ನಂಬಿಕೊಂಡು ಕೆಲವು ಸಲ ಹೋಟೆಲನ್ನು, ಸಣ್ಣ ಕ್ಯಾಂಟೀನನ್ನು ಅದನ್ನೇ ಕೂಲಿ ಕಾರ್ಮಿಕರು ದಿನನಿತ್ಯ ಬರುವಂಥ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಕ್ಯಾಂಟೀನ್ ಅವರಿಗೆ ಕೂಡ ತೊಂದರೆ ಆಗಿರುವಂಥದ್ದು. ಒಟ್ಟು ಜಿಲ್ಲೆಯಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ನಿಂತಿದೆ. ಮೇಸ್ತ್ರಿಗಳು ಕೂಡ ಕೆಲಸ ಇಲ್ಲದೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ಮಿಕರು ದಿಕ್ಕಾಪಾಲಾಗಿದ್ದಾರೆ. ಕಲ್ಲು ಮತ್ತು ಹೊಯ್ಗೆಯ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ತೊಂದರೆ ಆಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಲ್ಲಿ ಸರ್ಕಾರ ಬರುವುದಕ್ಕೆ ಪ್ರಣಾಳಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ರಿಗೂ ಮರಳು ಕಲ್ಲುಗಳ ನಿಯಮಗಳನ್ನು ಸರಳೀಕರಣಗೊಳಿಸಿ ಎಲ್ರಿಗೂ ಮುಕ್ತವಾಗಿ ಸಿಗುವಂತೆ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು. ಸರ್ಕಾರ ಬಂದ ನಂತರ ಅದನ್ನು ಯಾವುದನ್ನೂ ಮುಟ್ಟದೆ ಇವತ್ತು ಸರ್ಕಾರ ಜನರಿಗೆ ಬೇಕಾದಂಥ ಯಾವುದೇ ನಿಯಮವನ್ನು ಮಾಡದೆ ಇವತ್ತು ಮರಳು ಮತ್ತು ಕಲ್ಲು ಎರಡೂ ಕೂಡ ಜನರಿಗೆ ಒಂದು ಸಾಮಾನ್ಯ ದರದಲ್ಲಿ ಮತ್ತು ಸಾಮಾನ್ಯ ಜನರಿಗೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅದರ ಬಗ್ಗೆ ಕಾನೂನಿನ ರೀತಿಯಲ್ಲಿ ಯಾವುದು ಕ್ರಮ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ಅದಕ್ಕೇನು ನಮ್ಮದೇನು ಆಕ್ಷೇಪ ಇಲ್ಲ. ಇದು ಅಕ್ರಮವಾಗಿ ನಡೆಯಬಾರ್ದು ಎನ್ನುವುದು ಖಂಡಿತ ನಮ್ಮದು ಕೂಡ ಸ್ಟ್ಯಾಂಡ್ ಆಗಿರ್ತದೆ. ಆದರೆ ಅದನ್ನು ಸರಳೀಕರಣಗೊಳಿಸಿ ಜನರಿಗೆ ಬೇಕಾದ ರೀತಿಯಲ್ಲಿ ಕೊಡುವಂಥದ್ದು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರದ್ದು ಜವಾಬ್ದಾರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ. ಇವತ್ತು ಜನರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಕಲ್ಲುಗಳು ಸಿಗ್ತಾ ಇಲ್ಲ, ಮರಳು ಕೂಡ ಸಿಗ್ತಾ ಇಲ್ಲ. ಮರಳು ನಮಗೆ ಗೊತ್ತಿದೆ, ಮರಳನ್ನು ಯಾವ ರೀತಿ ಈ ಜಿಲ್ಲೆಯಲ್ಲಿ ದಂಧೆಯಾಗಿ ನಡೆಸ್ತಾ ಇದ್ರು. ಆ ದಂಧೆಯನ್ನು ನಿಲ್ಲಿಸೋದಕ್ಕೆ ನಮ್ಮದೇನು, ಅಕ್ರಮ ದಂಧೆಯನ್ನು ನಿಲ್ಲಿಸೋದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ನಿಯಮಿತ ದರದಲ್ಲಿ ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುವ ರೀತಿಯಲ್ಲಿ ಮತ್ತು ಮನೆ ಕಟ್ಟಲಿಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಸಿಗುವಂಥದ್ದು ನಮ್ಮ ವಿನಂತಿಯಾಗಿದೆ. ಮತ್ತು ಈ ಜಿಲ್ಲೆಯಲ್ಲಿ ಅದನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಮಾಡಲಿಲ್ಲ ಈ ತನಕ. ಮತ್ತು ಇದರ ಬಗ್ಗೆ ಯಾವುದೇ ಗಂಭೀರವಾದ ಚಿಂತನೆಯನ್ನು ಮಾಡಲಿಲ್ಲ. ಚಿಂತನೆ ಮಾಡದ ಕಾರಣ ಇವತ್ತು ಅದಕ್ಕೆ ಯಾವುದೇ ಗೊತ್ತು ಗುರಿಯಿಲ್ಲದ ರೀತಿಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ದಿಕ್ಕಾಪಾಲಾದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಯೋಚನೆ ಇಲ್ಲದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಬಗ್ಗೆ ತ್ವರಿತಗತಿಯಲ್ಲಿ ತಕ್ಷಣವೇ ಇದಕ್ಕೆ ಸ್ಪಂದನೆ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು
ಮತ್ತು ಹೊಯ್ಗೆ ಎಲ್ರಿಗೂ ಸಾಮಾನ್ಯ ದರದಲ್ಲಿ ಎಲ್ರಿಗೂ ಸಿಗುವಂತೆ ಮಾಡುವಂಥ ಅವಶ್ಯಕತೆ ಇದೆ. ನೀವು ಯಾವಾಗ ಪ್ರಾರಂಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ನಾವು ಸರಳೀಕರಣಗೊಳಿಸಿ ಎಲ್ರಿಗೂ ಸಿಗುವಂತೆ ಮಾಡ್ತೇವೆ ಅನ್ನೋ ವಾಗ್ದಾನವನ್ನು ಏನು ಮಾಡಿದ್ದೀರಾ ಅದನ್ನು ಇವತ್ತು ಮಾಡಬೇಕು. ನೀವು ವೈಫಲ್ಯ ಆಗಿದ್ದೀರಿ, ಇದನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ನಮ್ಮ ವಿಶೇಷವಾಗಿ ಇವತ್ತು ಸಾಕಷ್ಟು ಸಮಸ್ಯೆ ಆಗಿದೆ. ಈ 3A ಇದರಲ್ಲಿ ಕೇರಳದಲ್ಲಿ 1 ಟನ್ನಿಗೆ 32 ರೂಪಾಯಿಗೆ ಅಲ್ಲಿ ಕಲ್ಲನ್ನು ತೆಗೀಲಿಕ್ಕೆ ಅಲ್ಲಿಂದ ಸರ್ಕಾರ, ಅಲ್ಲಿಯ ಕೇರಳ ಸರ್ಕಾರ ಕೊಡ್ತದೆ. ನಮ್ಮಲ್ಲಿ 1 ಟನ್ನಿಗೆ 256 ರೂಪಾಯಿ ರಾಯಲ್ಟಿಯನ್ನು 256. ಅವರು ಕಲ್ಲು ಕೊರೆಯವರು ಹೇಳ್ತಾರೆ 282. ನನಗೆ ಸಿಕ್ಕಿದ್ದಿರುವ ಮಾಹಿತಿ ಪ್ರಕಾರ 256 ರೂಪಾಯಿ 1 ಟನ್ನಿಗೆ ಇವತ್ತು ತಗೊಳ್ತಾ ಇದ್ದಾರೆ. ನಾನು ಹೇಳೋದು ನಮ್ಮ ಸರ್ಕಾರ ಇದ್ದಾಗ 91 ರೂಪಾಯಿ ತಗೊಳ್ತಾ ಇದ್ದದ್ದು. ಈಗ 256 ರೂಪಾಯಿ ಮಾಡೋದ್ರ ಮುಖಾಂತರ ಇವತ್ತು ಆ ಒಂದು ವ್ಯವಸ್ಥೆಗೆ ದೊಡ್ಡ ಕೊಡಲಿ ಏಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಇನ್ನೂ ಬೇರೆ ಸಂಗತಿಯನ್ನು ನೋಡಿದ್ದೆ. ನಮ್ಮ BJP ಸರ್ಕಾರ ಇರುವಾಗ ರಾಜ್ಯದಲ್ಲಿ ಬೇಕಾದಷ್ಟು ರಾಯಲ್ಟಿ ಕೂಡ ಈ ಜಿಲ್ಲೆಯಲ್ಲಿ ಕಲೆಕ್ಟ್ ಆಗಿತ್ತು. ಆದರೆ ಇವತ್ತು ಪ್ರಮಾಣ ನೋಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮೊತ್ತ ಇವತ್ತು ಈ ಜಿಲ್ಲೆಯಲ್ಲಿ ರಾಯಲ್ಟಿ ಕೂಡ ಕಲೆಕ್ಟ್ ಆಗಿರುವಂಥದ್ದು ಕೂಡ ನಮಗಿರುವಂಥ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಇವತ್ತು ಸರಿಯಾದ ಒಂದು ನಿಯಮವನ್ನು ಮಾಡದೆ ಇವತ್ತು ಕಲ್ಲುಕೋರೆಯವರಿಗೆ ಕೂಡ ಅವರು ಕೂಡ ಮಾಡುವಂಥ ಕಂಪ್ಲೇಂಟ್ ಏನಂದರೆ, ನಮಗೆ ಸರಿಯಾದ ರೀತಿಯಲ್ಲಿ ಒಂದು 21 ದಿನದಲ್ಲಿ ನಾವು ಪರ್ಮಿಟ್ ಕೊಟ್ಟರೆ, ಪರ್ಮಿಟ್ಗೆ ಅಪ್ಲಿಕೇಶನ್ ಕೊಟ್ಟರೆ 21 ದಿನದ ಒಳಗೆ ನಮಗೆ ಅದಕ್ಕೆ ಪರ್ಮಿಟ್ ಕೊಡಬೇಕು ನಿಯಮಾವಳಿ ಪ್ರಕಾರ. ಇದು 6 ತಿಂಗಳಲ್ಲ, 10 ತಿಂಗಳು ಹೋದರೂ ಅವರಿಗೆ ಆ ಒಂದು ಕಲ್ಲಿನ ಕೋರೆಯವರಿಗೆ ಅವರಿಗೆ ಪರ್ಮಿಷನ್ ಕೊಡದ ಕಾರಣ ಇದು ಕೂಡ ಇವತ್ತು ನ್ಯಾಯಯುತವಾಗಿ ಆ ಒಂದು ಕಲ್ಲನ್ನು ತೆಗೆದು ಜನರಿಗೆ ಕೊಡುವಲ್ಲಿ ವೈಫಲ್ಯ ಆಗಿದೆ. ಅವರಿಗೆ ಕೂಡ ಆಗ್ತಾ ಇಲ್ಲ. ಈ ಸರ್ಕಾರದ ನೀತಿಯಿಂದಾಗಿ ಈ ರೀತಿಯ ತೊಂದರೆ ಆಗಿರುವಂಥದ್ದು. ಕೇರಳದಿಂದ ದಿನಕ್ಕೆ 100ಕ್ಕಿಂತ ಹೆಚ್ಚು ಲಾರಿಗಳು ಇಲ್ಲಿ ಬರ್ತಾ ಇತ್ತು, ನಮ್ಮ ಕರ್ನಾಟಕಕ್ಕೆ ಬರ್ತಾ ಇತ್ತು. ಅದನ್ನು ತಡೆಯೋದು ಬಿಡಿ, ಅಲ್ಲಿ 32 ರೂಪಾಯಿಗೆ ಸಿಕ್ಕುವಾಗ ಅವರು ಕಡಿಮೆಗೆ ಇಲ್ಲಿ ಕೊಡ್ತಾರೆ. ಕಡಿಮೆಗೆ ಕೊಡ್ತಾರಾ ಅಥವಾ ಇಲ್ಲಿಯ ರೇಟಿಗೆ ಕೊಡ್ತಾರಾ ಇನ್ನೊಂದು ಚರ್ಚೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅವರಿಗೆ ಇಲ್ಲಿಯ ಕಲ್ಲನ್ನು ಕಡಿಮೆ ರೇಟಿಗೆ ಕೊಡಬೇಕಾದ್ರೆ ಸರ್ಕಾರದ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇದು ಅತಿಯಾದ ಜಾಸ್ತಿ ರೇಟ್ ಇರುವ ಕಾರಣ ಅವರಿಗೆ ಕೂಡ ತೊಂದರೆ ಆಗಿದೆ ಅಂತ ಕಲ್ಲು ಕೊರೆ ಅವರು ಕೂಡ ಬಂದು ದೂರಿದ್ದಾರೆ. ಈ ರೀತಿ ಇದನ್ನು ಸರಿಪಡಿಸುವಂಥ ಅವಶ್ಯಕತೆ ಇದೆ. ಕೇರಳದಲ್ಲಿ ಒಂದು ಕಲ್ಲಿಗೆ 15 ರೂಪಾಯಿ, ತಯಾರಿಗೆ 15 ರೂಪಾಯಿ ಆದರೆ ನಮ್ಮ ಜಿಲ್ಲೆಯಲ್ಲಿ 20 ರೂಪಾಯಿಗೆ ಅಂತ ಅವರ ಆಪಾದನೆ ಇರುವಂಥದ್ದು. ಇದರಿಂದಾಗಿ ನಮಗೆ ರೇಟ್ ಜಾಸ್ತಿ ಆಗ್ತದೆ ಅಂತ ಅವರು ಇರುವಂಥ ಆಪಾದನೆ ಇರುವಂಥದ್ದು. ಒಟ್ಟು ನಮ್ಮಲ್ಲಿ ರಾಯಲ್ಟಿ ತಗೊಳ್ಳುವಾಗ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಜನರ ಬಗ್ಗೆ ಯೋಚನೆ ಮಾಡಿ ರಾಯಲ್ಟಿ ಕಲೆಕ್ಟ್ ಮಾಡಿದರೆ ನಮಗೆ ಪ್ರಯೋಜನ ಆಗ್ತಿತ್ತು. ಈ ಕಾರಣಕ್ಕೋಸ್ಕರ ತುಂಬ ಸಮಸ್ಯೆ ಆಗಿದೆ. ಅದು ಕೂಡ ಅವರಿಗೆ ಇದು ಕಲ್ಲು ತೆಗಿಬೇಕಾದ್ರೆ ಬೇರೆ ಬೇರೆ ಇಲಾಖೆಯಿಂದ ಮತ್ತೊಂದು ತೆಗೆಯುವುದು ಕೂಡ ಅವರದ್ದು, ಅದು ಕೂಡ ಕಂಪ್ಲೇಂಟ್ ಇದೆ. ಅದನ್ನೆಲ್ಲವನ್ನು ಸರ್ಕಾರ ಸರಿಪಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಒಟ್ಟು ನಮ್ಮ ಜನರ ಹಿತದೃಷ್ಟಿಯನ್ನು ಇಟ್ಟುಕೊಂಡು, ಕಾರ್ಮಿಕರ ಹಿತದೃಷ್ಟಿಯನ್ನು ಇಟ್ಟುಕೊಂಡು, ಈ ಜಿಲ್ಲೆಯ ಬಡ ಜನರ ಹಿತದೃಷ್ಟಿಯನ್ನು ಇಟ್ಟುಕೊಂಡು, ಕಾರ್ಮಿಕರು ಯಾವ ರೀತಿ ಇವತ್ತು ದಿಕ್ಕಾಪಾಲಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ, ಯಾರು ಲೋನ್ ತಗೊಂಡು ಇವತ್ತು ಮನೆ ಕಟ್ಟುವುದಾ ಬಿಡುವುದಾ ಅಥವಾ ಲೋನ್ ಕಟ್ಟುವುದಾ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ತಕ್ಷಣವೇ ಇವತ್ತು ಕೇವಲ ಸ್ಟೇಟ್ಮೆಂಟಿಗೋಸ್ಕರ ಸ್ಟೇಟ್ಮೆಂಟ್ ನಾವು ಆಗ ಸರಿ ಮಾಡ್ತೇವೆ, ಮತ್ತೆ ಸರಿ ಮಾಡ್ತೇವೆ, ಈಗ ಸರಿ ಮಾಡ್ತೇವೆ, ಈ ಒಂದು ಹೇಳಿಕೆಗೆ ಸೀಮಿತವಾಗಿ ಸರ್ಕಾರ ನಡೆದುಕೊಳ್ತದೆ ಹೊರತು ಸೀರಿಯಸ್ ಆಗಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪೂರ್ಣವಾಗಿ ವೈಫಲ್ಯ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಸ್ತಬ್ಧ ಆಗಿದೆ. ಕಾರ್ಮಿಕರು ಇವತ್ತು ಕಂಗಾಲಾಗಿದ್ದಾರೆ. ಇದರ ಬಗ್ಗೆ ತ್ವರಿತಗತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎನ್ನುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಡಿದ್ದು 14ನೇ ತಾರೀಕು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಜನರ ಪರವಾಗಿ, ಕಾರ್ಮಿಕರ ಪರವಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ಕಾರ್ಮಿಕರಿಗೆ ಕೂಡ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಿನಂತಿಯನ್ನು ಮಾಡೋದು, ಈ ಒಂದು ಸಮಸ್ಯೆ ಸರಿ ಮಾಡೋದಕ್ಕೋಸ್ಕರ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಈ ಮಾಡುವಂಥ ಹೋರಾಟದಲ್ಲಿ ತಾವು ಕಾರ್ಮಿಕರು ಕೂಡ
ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಸರ್ಕಾರ ಕೂಡ ಇದನ್ನು ತ್ವರಿತಗತಿಯಲ್ಲಿ ಇದೊಂದು ಗಂಭೀರ ಸಮಸ್ಯೆ, ಇದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ. ನಾವು ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಯಾಯ ವಿಧಾನಸಭಾ ಕ್ಷೇತ್ರದ ಇಲ್ಲದಿದ್ದರೆ ಸಂಜೆ ಆಗ್ತದೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ 14ನೇ ತಾರೀಕು ಪ್ರತಿಭಟನೆ ಆಗ್ತದೆ. ಬೆಳಿಗ್ಗೆ 10 ಶಾರ್ಟೇಜ್ ಒಂದು ಅಕ್ರಮವಾಗಿ ಮರಳುಗಾರಿಕೆ ಮತ್ತು ಈ ಕಲ್ಲಿನ ಏನು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಆಗ್ತಾ ಇತ್ತು, ಅದನ್ನು ಪೊಲೀಸ್ ಇಲಾಖೆ ಇದರ ಮೇಲೆ ನಿಲ್ಲಿಸಿದೆ ಹೊರತು ಯಾರು ಪರ್ಮಿಟ್ ಇಲ್ಲದವರನ್ನು ಹಿಡಿಯುವಂಥದ್ದು ಇನ್ನೊಂದು ಮತ್ತೊಂದು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕೆನ್ನುವ ನಿರ್ದೇಶನ ಕೊಟ್ಟಿರುವ ಕಾರಣಕ್ಕೋಸ್ಕರ ಈ ಒಟ್ಟು ಇದು ನಿಂತಿದೆ. ಆದರೆ ಇದರ ಹಿಂದುಗಡೆ ಇರುವಂಥದ್ದು ಮೂಲ ಇರುವಂಥದ್ದು ಸರ್ಕಾರದ ಕಡೆಯಿಂದ ನಾನು ಉದಾಹರಣೆಗೆ ಹೇಳಿದೆ, ಅಪ್ಲಿಕೇಶನ್ ಹಾಕಿದರೆ 21 ದಿನಗಳ ಒಳಗೆ ಇದನ್ನು ಇತ್ಯರ್ಥ ಮಾಡಿ ಅವರಿಗೆ ಇದು ಕೊಡಬೇಕು, ಪರ್ಮಿಟ್ ಕೊಡಬೇಕು. ಇದನ್ನು 6 ತಿಂಗಳು ಹೋದರೂ ಕೂಡ ಈ ಜಿಲ್ಲೆಯಲ್ಲಿ ಗಣಿ ಇಲಾಖೆಯಿಂದ ಅವರಿಗೆ ಸಿಗ್ತಾ ಇಲ್ಲ. ಬೇರೆ ಬೇರೆ ನೆಪವನ್ನು ಒಡ್ಡಿ ಮುಂದೆ ಹಾಕುವಂಥದ್ದು ಪ್ರಯತ್ನ ಆಗ್ತದೆ. ಇದು ಯಾವ ಕಾರಣಕ್ಕೆ ಆಗ್ತದೆ ಅಂತ ನಿಮಗೆ ಆಲೋಚನೆ ಮಾಡ್ಬೋದು. ಇದರ ಹಿಂದುಗಡೆ ಯಾವ ರೀತಿಯ ಲಾಬಿ ಇದೆ, ಯಾವ ರೀತಿಯ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಇಲ್ಲದಿದ್ದರೆ 21 ದಿನ ಅಲ್ಲದಿದ್ದರೆ ಒಂದು 30 ದಿನ ಹೋಗಲಿ ಬೇಕಾದರೆ, ಅದನ್ನು 6 ತಿಂಗಳಿಗಿಂತ ಜಾಸ್ತಿ ಎಳೆಯುವಂಥ ಏನು ಅವಶ್ಯಕತೆ ಇದೆ. ಈ ಕಾರಣಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ತೊಂದರೆ ಆಗ್ತಾ ಉಂಟು. ಕಲ್ಲು ದಿನ ಬೇಕು ಜನರಿಗೆ, ಹೊಯ್ಗೆ ದಿನ ಬೇಕು ಜನರಿಗೆ. ಸರ್ಕಾರ ಸಮಯದ ಮಿತಿಯೊಳಗೆ ಅವರಿಗೆ ಬೇಕಾದ ಪರ್ಮಿಟ್ ಕೊಟ್ಟರೆ ಇದು ಸಿಸ್ಟಮೆಟಿಕ್ ಆಗಿ ಆಗ್ತದೆ. ಈ ಕಾರಣಕ್ಕೋಸ್ಕರ ತೊಂದರೆ ಆಗಿದೆ. ಎಲ್ಲಿ ಇಲ್ಲ, ನನಗೆ ಅನಿಸೋದು ಈ ಜಿಲ್ಲೆಯಲ್ಲಿ ಪರ್ಮಿಟ್ಗಿಂತ ಅಕ್ರಮ ಕೋರೆಗಳೇ ಈ ಜಿಲ್ಲೆಯಲ್ಲಿ ಜಾಸ್ತಿ ಇರುವಂಥದ್ದು. ಸಕ್ರಮ ಮಾಡುವುದಕ್ಕೆ ಸರ್ಕಾರ ಸರಿಯಾದ ನಿರ್ದೇಶನ ಮತ್ತು ಸಹಕಾರ ಕೊಟ್ಟರೆ ಖಂಡಿತ ಈ ಜಿಲ್ಲೆಯಲ್ಲಿ ಸಕ್ರಮವಾಗಿ ಅದನ್ನೆಲ್ಲ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಆಗ್ತದೆ. ನಾನು ಒಂದೇ ನಿಮಿಷ ಜಿಲ್ಲಾಧ್ಯಕ್ಷರು ಹೇಳಿದ್ದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ. ಮರಳು ಮತ್ತು ಈ ಕೆಂಪು ಕಲ್ಲು ತೆಗೆಯುವುದು ಸರ್ಕಾರದ ವ್ಯವಸ್ಥೆಯಲ್ಲಿ ಸರಿಯಾದ ನಿಯಮಗಳನ್ನು ಮಾಡಿಕೊಂಡು ಅವರಿಗೆ ಅವಕಾಶಗಳು ಕೊಟ್ಟರೆ ಈ ಅಕ್ರಮವಾಗಿ ಆಗುವಂಥ ಕೆಲಸ ಕಾರ್ಯಗಳಾಗಲ್ಲ. ಇಲ್ಲಿ ಏನಾಗಿದೆ, 2 ವರ್ಷದಿಂದ CRZನಲ್ಲಿ ಮರಳು ತೆಗಿಲಿಕ್ಕೆ ಅವಕಾಶಗಳಿಲ್ಲ, ನಿಯಮಗಳನ್ನು ಮಾಡಲಿಲ್ಲ, ಕಾನೂನು ಮಾಡಲಿಲ್ಲ. ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ನಾವೊಂದು ಮರಳು ನೀತಿ ತರ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿ ಪ್ರಣಾಳಿಕೆಯಲ್ಲಿ ಹಾಕಿದ ನಂತರ ಕೂಡ 2 ವರ್ಷದಲ್ಲಿ ಮರಳು ನೀತಿ ತಂದಿಲ್ಲ. ಹಾಗಾಗಿ ಇಲ್ಲಿಗಲ್ ಜಾಸ್ತಿ ಆಗಿದೆ. ಅಂದರೆ ಇಂಡೈರೆಕ್ಟಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲಿಗಲ್ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟ ಹಾಗೆ ಈ ನಿಯಮಾವಳಿಗಳಲ್ಲಿ ಇದನ್ನು ಸೇರಿಸ್ಕೊಂಡು ಒಂದು ನಿಯಮಗಳನ್ನು ಒಂದು ಪರ್ಮಿಟ್ ಕೊಡುವಂಥ ರೀತಿ ಮಾಡ್ತಾ ಇಲ್ಲ. ಇದೇ ರೀತಿ ಕೆಂಪು ಕಲ್ಲಿಗೆ ಕೂಡ ಇವರು ಹೇಳಿದ್ದು ಇಲ್ಲಿಗಲಿ ಸಂಖ್ಯೆ ತೆಗೆಯುವಂಥದ್ದು ಅಂತೇಳಿ ಜಾಸ್ತಿ ಇದೆ ಅಂತೇಳಿ ಯಾಕೆ ಹೇಳ್ತಾರಂದರೆ, ನೀವು ಲೀಗಲಿ ಪರ್ಮಿಟ್ ಕೊಡಲ್ಲ, ಅದು ಲೀಗಲಿ ಅದಕ್ಕೆ ನಿಯಮಗಳನ್ನು ಹಾಕಿ ಅದಕ್ಕೆ ಬೇಕಾದಂಥ ಚೌಕಟ್ಟನ್ನು ಹಾಕಿ ಕೊಡಬೇಕಿತ್ತು, ಹಾಕಿ ಕೊಟ್ಟಿಲ್ಲ, 2 ವರ್ಷದಲ್ಲಿ ಮಾಡಿಲ್ಲ. ಹಾಗಾಗಿ ಇಲ್ಲಿಗಲ್ ಆಗುವಂಥ ಸಂಖ್ಯೆಗಳು ಆಗ್ತದೆ. ಅಂದರೆ ಇಂಡೈರೆಕ್ಟ್ಲಿ ಇಲ್ಲಿಗಲ್ಲಿಗೆ ಸರ್ಕಾರ ಆಡಳಿತ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಕೂಡ ಇದರಲ್ಲಿ ಸ್ಪಷ್ಟವಾದ ಚಿತ್ರಣಗಳು ಗೊತ್ತಾಗ್ತದೆ. ನಾವು ಪಾಲಿಸಿಯನ್ನು, ನೀವು ಪಾಲಿಸಿ ಕೇರಳದಲ್ಲಿ ಏನು ಮಾಡ್ತಾ ಇದ್ದಾರೆ ಆ ರೀತಿ ಪಾಲಿಸಿಯನ್ನು ತನ್ನಿ ಅನ್ನೋಂಥದ್ದನ್ನು ನಾವು 2 ವರ್ಷದಿಂದ ಹೇಳ್ತಾ ಇದ್ದೇವೆ. ಕಲ್ಲಿನ ವಿಷಯದಲ್ಲಿ ಪರ್ಮಿಷನ್ ಕೊಡುವಂಥ ಸಿಸ್ಟಮಿಂದ ಹಿಡಿದು ಸಪ್ಲೈವರೆಗೆ ಇವ್ರದ್ದು ಚೈನ್ ಆಫ್ ಕರಪ್ಷನ್ ಇದು. ನೀವು ಹೊಯ್ಗೆ ಅಂತ ತೆಗಿಬೇಕಾದ್ರೆ ಅಲ್ಲಿ ಲೋಕಲ್ ಪುಡಾರಿಗಳು ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಅನ್ನುವಂಥದ್ದು ಪೊಲೀಸ್ ಸ್ಟೇಷನಿಗೆ ಹೋಗಿ ಕೇಳಿದರೆ ನಿಮಗೂ ಗೊತ್ತಾಗ್ತದೆ. ಏನಿದು ಸಹ ಪೊಲೀಸ್ ಸ್ಟೇಷನಲ್ಲಿ ಅವರು ಈ ಲೋಕಲ್ ಪುಡಾರಿಗಳು ಸ್ವಲ್ಪ ಅಲ್ಲಿ ಕಂಟ್ರೋಲ್ ಇಟ್ಕೊಂಡು, ಹಾಗಾಗಿ ಇವರು ಈ CRZ ಓಪನ್ನೇ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್ CRZ 2 ವರ್ಷದಿಂದ ಓಪನ್ ಮಾಡ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪೊಲಿಟಿಕಲಿ ಇರುವಂಥ ಕೆಲವರು ಪುಡಾರಿಗಳು ಯಾರಿದ್ದಾರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರು ಇದೇ ರೀತಿಯಲ್ಲಿ ಆಫೀಸರ್ಸು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರಿಗೂ ಬರೋದು ಬರ್ತಾ ಇರ್ತದೆ, ಪೊಲೀಸ್ ಸ್ಟೇಷನಿಗೆ ಹೋಗೋದು ಹೋಗ್ತಾ ಇರ್ತದೆ. ಸರ್ಕಾರದೇನು ಸಿಸ್ಟಮ್ ನಮ್ಗೆ ಗೊತ್ತಿಲ್ಲ. ಈ ಸರಳೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಈ ಕೆಂಪು ಕಲ್ಲಿನ ವಿಷಯದಲ್ಲಿ ಸರಳೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಅದನ್ನು ಮಾಡಿದ್ರಾಗ್ತದೆ. ರಿನ್ಯೂವಲ್ ಮಾಡೋದಿರ್ಬೋದು ಅಥವಾ ಎಲ್ಲದಕ್ಕೆ ಸಹ ನೀವು ಆ್ಯಕ್ಟಲ್ಲಿ ಸ್ವಲ್ಪ ಚೇಂಜಸನ್ನು ತರಬೇಕಾಗ್ತದೆ. ಅಲ್ಲಿ ಕೇರಳದಲ್ಲಿ ಆಗ್ತದೆ, ನಮ್ಮಲ್ಲಿ ಯಾಕಾಗೋದಿಲ್ಲ? ಅವರಿಗೆ ಆ ಮಾಡಬೇಕನ್ನುವಂಥ ಮನಸ್ಥಿತಿಯಲ್ಲಿ ಸರ್ಕಾರ ಇಲ್ಲ.
ಹೇಗೆ ನಡೀತು ಅಂತ ನೋಡಿದ್ದು. ಈಗ ಏನಾಗಿದೆ, ಹೊಸ ಆಫೀಸರ್ಸ್ ಬಂದ ಮೇಲೆ ಅವರು ಕ್ಲಾಂಪ್ ಡೌನ್ ಮಾಡೋ ಕಾರಣ ಇವರಿಗೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಪರ್ಮಿಷನ್ ಕೊಡುವಾಗ ಅವರಿಗೆ 50 ಸೆನ್ಸ್ ಜಾಗದಲ್ಲಿ ಪರ್ಮಿಷನ್ ಕೊಟ್ಟರೆ, ಲೀಗಲ್ ಆಗಿ ಅವರು 50 ಸೆನ್ಸ್ ಜಾಗದಲ್ಲಿ ಪರ್ಮಿಷನ್ ಕೊಟ್ಟರೆ ಅದಕ್ಕೆ 6 ತಿಂಗಳು ಟೈಮ್ ಕೊಡ್ತಾರೆ. 6 ತಿಂಗಳಲ್ಲಿ 5 ಫೀಟ್ ಮಾತ್ರ ಡೆಪ್ತ್ ಕೆಳಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಡೋದಂತೆ. ಅವ್ರಿಗೆ ಅವರ ಇವ್ರದ್ದು ಯಾರ್ದು ಕೆಂಪು ಕಲ್ಲಿನ ಕೋರೆ ವರದಿ ಏನು ಸಮಸ್ಯೆ ಅಂದರೆ, ಕೆಲವು ಸಲ 5 ಫೀಟ್ ಸಹ ಮಣ್ಣೇ ಸಿಗ್ತದೆ, ಕಲ್ಲು ಸಿಗುವುದೇ ಇಲ್ಲ, ಕಲ್ಲೇ ಸಿಗುವುದಿಲ್ಲ, ಮಣ್ಣೇ ಸಿಗುವುದು. ಮತ್ತು ನಾವು ಕಲ್ಲಿಂದ ತೆಗೆಯುವುದು. ಈ ಥರ ನಮಗೆ ಒಂದು ಸರ್ಕಾರದಿಂದ ಇದು ಒಂದು ಸಿಸ್ಟಮ್ ಮಾಡಿ ನಿಯಮ ಮಾಡಿ ಕೊಡುವಾಗಲೇ ಸರಿ ಮಾಡಿ ಕೊಡೋದಿಲ್ಲ. ಮತ್ತು ನಮಗೆ ಕೊಟ್ಟರೆ ಕೂಡ ಇದನ್ನು 6 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ, ನಮಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕು ಅಂತ ಅವರ ವಾದ ಇರುವಂಥದ್ದು. ನಾವು ಅವರು ಹೇಳಿದಾಗೆ ಮಾಡಬೇಕು ಅಂತ ಹೇಳೋದಲ್ಲ. ಆದರೆ ನಮ್ಮ ಕಡೆಯಿಂದ ಕೂಡ ಈಗ ಉದಾಹರಣೆಗೆ 32 ರೂಪಾಯಿ ರಾಯಲ್ಟಿ ಕಟ್ಟಿ ಕೇರಳದಲ್ಲಿ ಸಿಕ್ಕಿದರೆ ಇಲ್ಲಿ 256-82 ಕಟ್ಟಿದರೆ ಇದನ್ನು ನ್ಯಾಯಯುತವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಇಲ್ವಾ ಅಂತ ಸರ್ಕಾರ ಆಲೋಚನೆ ಮಾಡಬೇಕು. ಜಿಲ್ಲಾಡಳಿತ ಆಲೋಚನೆ ಮಾಡುವಂಥದ್ದು. ಜಸ್ಟ್ ಅಲ್ಲಿಂದ ಇಲ್ಲಿರುವಂಥದ್ದು, ಅಲ್ಲಿಂದ ಕಲ್ಲು ಬರುವುದನ್ನು ಯಾರು ತಡೆಯುವುದಿಲ್ಲ. ಈಗ ಸ್ವತಃ ಈ ಕಲ್ಲು ಕೋರೆಯವರೇ ನಿಲ್ಲಿಸಿದ್ದಾರೆ ಹೊರತು ಸರ್ಕಾರ ನಿಲ್ಲಿಸಿದಲ್ಲ. ಅವರ ಈ ಇಶ್ಯೂಸ್ ಸರಿಯಾಗುವುದಕ್ಕೋಸ್ಕರ ಅವ್ರು ನಿಲ್ಲಿಸಿದ್ದಾರೆ. ಇಲ್ಲದಿದ್ದರೆ ಅಲ್ಲಿಂದ ಫ್ರೀಯಾಗಿ 32 ರೂಪಾಯಲ್ಲಿ ಕೊಟ್ಟರೆ ಇಲ್ಲಿ ಕಲ್ಲು ಬೇಕಾದಷ್ಟು ನಮ್ಮ ರಾಜ್ಯಕ್ಕೆ ವಿತ್ ಪರ್ಮಿಟ್ ನಮ್ಮ ರಾಜ್ಯಕ್ಕೆ ಬರ್ತದೆ. ಅವ್ರದ್ದು ಪರ್ಮಿಟ್ ಇರ್ತದೆ, ನಮ್ಮ ಹತ್ರ ಪರ್ಮಿಟೇ ಇಲ್ಲ. ನೀವು ಹೇಳಿದ್ದು ಸರಿ ಉಂಟು, 5 ಜನರಿಗೆ ಇದ್ದರೆ ಬಾಕಿ ಎಲ್ರಿಗೂ ಇಲ್ಲಿಗಲೇ ಇರಬೇಕು. ಯಾಕೆಂದರೆ ಸರ್ಕಾರದ ನಿಯಮದಿಂದ ಇದು ಇಲ್ಲಿಗಲ್ ಮಾಡಲಿಕ್ಕೆ ಆಗಿದೆ ಹೊರತು ಸರ್ಕಾರ ಇದನ್ನು ಸರಿಯಾದ ಸಿಸ್ಟಮಲ್ಲಿ ಒಂದು ಆಲೋಚನೆ ಮಾಡಿಕೊಂಡ್ರೆ ಇದು ಸಿಸ್ಟಮ್ ಸರಿಯಾಗ್ತದೆ ಮತ್ತು ಎಲ್ಲರೂ ಪರ್ಮಿಟ್ ಮಾಡಿಕೊಂಡೇ ಮಾಡ್ತಾರೆ. ಒಂದು ಸಮಯದ ಅವಧಿ ಒಳಗೆ ಪರ್ಮಿಟ್ ಕೊಡಬೇಕು. ಅಲ್ಲ, ಕೇರಳದಿಂದ ಕಲ್ಲು ಬಂದರೆ ಏನು ಸಮಸ್ಯೆ ಇಲ್ಲ. ಹಾಗಾದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಥೆ ಏನು? ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವ? ಇಲ್ಲಿ ಸಹ ಬೇಕಾದಷ್ಟು ಅದಕ್ಕೆ ವ್ಯವಸ್ಥೆ ಇದ್ದ ಕಾರಣ ನಮ್ಮ ಲೋಕಲ್ ಕಲ್ಲು ಇನ್ನು ಅದು ಆ ರೇಟಿಗೆ ಕೊಟ್ಟರೆ ಇನ್ನೂ ಕಡಿಮೆಗೆ ಸಿಗ್ತದೆ ಅಂತ ಇರುವಂಥ ವಾದ. ಸರ್, ಒಂದು ನಾನು ಪತ್ರಿಕೆಯವ್ರ ಹತ್ರ ಈ ಸಬ್ಜೆಕ್ಟ್ ಹೇಳ್ತೇನೆ ಅಂತ ಹೇಳಿಲ್ಲ. ಮರಳು ನೀತಿ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹಾಕಿ 2 ವರ್ಷ ಆದ ನಂತರ ಮರಳು ನೀತಿಯ ಬಗ್ಗೆ ಹೊಸ ಮರಳು ನೀತಿ ಮಾಡಬೇಕು. CRZ ವ್ಯಾಪ್ತಿಯಲ್ಲಿ ಉಮಾನಾಥ್ ಕೋಟ್ಯಾನ್ರು ಮತ್ತು ಭರತ್ ಶೆಟ್ಟಿಯವರು ಮತ್ತು ನಾನು ಮತ್ತು UT ಖಾದರ್ 4 ಜನ CRZ ವಲಯದ ಬರುವಂಥ ಶಾಸಕರು. ನನಗೆ ಭರತ್ ಶೆಟ್ಟಿಗೆ ಮತ್ತು ಉಮಾನಾಥ್ ಕೋಟ್ಯಾನ್ ಗೊತ್ತಿಲ್ಲ. ಒಂದೇ ಒಂದು ಮೀಟಿಂಗ್ 2 ವರ್ಷದಲ್ಲಿ CRZ ವಲಯದಲ್ಲಿ ಮರಳು ತೆಗಿಬೇಕಾಗಬೇಕು ಅಂತ ಹೇಳುವ ಕಾರಣ ಯಾವ ನಿಯಮಗಳನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳೋದಷ್ಟರಲ್ಲಿ ಒಂದು ಚರ್ಚೆ, ಒಂದು ಮೀಟಿಂಗ್ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಆಗಿದೆ. ಹೇಳಿದ ನಮಗೆ ಶಾಸಕರಿಗೆ ಗೊತ್ತಿಲ್ಲ. ನಮ್ಮ 3 ಜನರಿಗೆ ಅಧಿಕೃತವಾಗಿ ನಾವು ಶಾಸಕರು ನಮ್ಗೆ ಕರಿಬೇಕಲ್ಲ, ಒಂದು ಸಭೆ ಮಾಡಿದ್ವಿ. ಸೊ ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಗೌರ್ಮೆಂಟ್? ಇಲ್ಲಿಗಲ್ ಆಗ್ತಾ ಇದ್ರೆ ಅವರಿಗೆ ಹಣ ತಿನ್ನಬಹುದು ಅಂತ ಹೇಳುವಂಥದ್ದೇ ಇಲ್ಲಿಗಲಿಗೆ ಸಹಕಾರ ಮಾಡಿಕೊಡ್ತಾರೆ. ಯಾಕಂದ್ರೆ ಈ ರಾಜಕಾರಣಿಗಳ ಪುಡಾರಿಗಳ ಯಾರೋ ಚೇಲಗಳೆಲ್ಲ ಮರಳು ತೆಗೆಯುವುದು. ಹಾಂ, ಸಾರಿ, KDP ಮೀಟಿಂಗಿಗೆ ನಾನು ಬಂದಿಲ್ಲ, ನಾನು ಊರಲ್ಲಿ ಇರಲಿಲ್ಲ. ಸಾರಿ, ನಾನು ಹೇಳ್ತೇನೆ, ನಾನು ಇದ್ರೆ ತೆಗೆದಿದ್ದೆ. ಆದರೂ KDP ಮೀಟಿಂಗಲ್ಲಿ ತೆಗೆದು ಸರ್, KDP ಮೀಟಿಂಗ್ನಲ್ಲಿ ಮತ್ತು ಈ ಸಭೆಗಳಲ್ಲಿ ತೆಗೆದು ನಿರ್ಣಯ ಆಗುವಂಥದ್ದಲ್ಲ. ಮರಳಿನ ವಿಷಯ ರಾಜ್ಯದ ಕಮಿಷನರ್ ಇದ್ದು, ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ನಾವು ಜನಪ್ರತಿನಿಧಿಗಳು ಕೂತ್ಕೊಂಡು ಮಾಡಬೇಕಾದಂಥ ಕೆಲವು ನಿಯಮಗಳು, ಇದನ್ನೆಲ್ಲ ವ್ಯವಸ್ಥೆಗಳು ಇದೆ. ಶಾರ್ಟೇಜ್ ಇದೆ. ಫಾರ್ ಎಕ್ಸಾಂಪಲ್, ರಾಜೇಶ್ ನಾಯ್ಕರೇ ಮೊನ್ನೆ ಆ್ಯಪಲ್ಲಿ ಅಪ್ಲೈ ಮಾಡಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೇವೆ ನಾವು. 100% ಆಗಿ ಶಾರ್ಟೇಜ್ ಇದೆ. ನಾವೇನು ಮಾಡಿ ನೋಡಿದ್ದೇವೆ. ಅಲ್ಲಿ KDP ಮೀಟಿಂಗಲ್ಲಿ ಪೆಟ್ಟನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಫೀಸರ್ಸ್ ಏನಾದರೂ ಹೇಳಿರ್ಬೋದು. ಒಂದು ಸೀನಿಯರ್ ಜಿಯೋಲಜಿಸ್ಟ್ ಇಲ್ಲ ಅಂತ ಮೊನ್ನೆ ರಾಜೇಶ್ ನಾಯ್ಕರ ಹೇಳ್ತಾ ಇದ್ರು. ಇಲ್ಲಿ ಇಡೀ ಡಿಸ್ಟ್ರಿಕ್ಟಿಗೆ, ನಮ್ಮ ಡಿಸ್ಟ್ರಿಕ್ಗೆ, ಇಷ್ಟು ದೊಡ್ಡ ಡಿಸ್ಟ್ರಿಕ್ಗೆ DD ಬೇಕು. ನಮಗೆ DD ಹಾಕುವ ಜಾಗದಲ್ಲಿ ತಗೊಂಡು ಸೀನಿಯರ್ ಜಿಯೋಲಜಿಸ್ಟಿಗೆ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಕೈಯಲ್ಲಿ ಕೊಟ್ಟಿದ್ದಾರೆ. ಅಲ್ಲ, ಲೋಕಾಯುಕ್ತ ಇರಲಿ, ಎಲ್ಲರಿಗೂ ಇರ್ತದೆ, ಚೀಫ್ ಮಿನಿಸ್ಟ್ರಿಗೆ ಇರ್ತದೆ, ಅದಕ್ಕೆ ಇಲ್ಲಿ ತೆಗೆಯುವುದೇನ? ಇಲ್ಲಿ ಇಡೀ ಯಾರ ಕೈಯಲ್ಲಿ ಇಡಬೇಕು? ಈ ಒಂದು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿರುವ ಸ್ಟೇಷನ್ ನೀವು PC ಕೈಯಲ್ಲಿ ಕೊಟ್ಟರೆ ಹೇಗಾಗ್ತದೆ? ಆ ಥರ ಆಗಿದೆ. ಇಲ್ಲಿ DD ಇಲ್ಲ, JD ಇರಬೇಕಾದಂಥ ಜಾಗ ಇದು. ಇದನ್ನು ಒಂದು ಸೀನಿಯರ್ ಜಿಯಾಲಜಿಸ್ಟ್ ಕಳೆದ ಕೆಲವು ಸಮಯದಿಂದ ಸೀನಿಯರ್ ಜಿಯಾಲಜಿಸ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದರಿಂದಲೇ ಇದೆಲ್ಲ ಪ್ರಾಬ್ಲಮ್ಗಳು. ಅಲ್ಲ, ಯಾರಿಗೆ ಮಾತಾಡೋದು ಹೇಳಿ?
ಯಾರು ಮಾತಾಡಿದ್ರು ಅದಕ್ಕೆ ಅಲ್ಲ, ರೆಸ್ಪಾನ್ಸ್ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ KDP ಮೀಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಆ ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡ್ತಾ ಇರ್ತಾರೆ. ಪಾರ್ಟಿ ಕಡೆಯಿಂದ ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಮಾತಾಡ್ತಾ ಇರ್ತಾರೆ. ಇದರ ಬಗ್ಗೆ ಇದು ಎಷ್ಟು ಗಂಭೀರ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಕಡೆಯಿಂದ ಕೂಡ ಇದರ ಬಗ್ಗೆ ಜನರ ಪರವಾಗಿ ಈ ಇಶ್ಯೂಸ್ ಬಂದಾಗ ಖಂಡಿತ ಮಾತಾಡಿದ್ದಾರೆ. ಆಯ್ತಾ? ಎಲ್ಲ ಪ್ರಾಪರ್ ಒಂದು ಪಾಲಿಸಿ ಮಾಡಿದರೆ ಅವರು ಲೀಗಲೈಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅವರು ಇಲ್ವೇ ಇಲ್ಲ ಗುರುಗಳು ಯಾರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಜಿಲ್ಲೆ ಅಂತ ಇಡುವುದಕ್ಕೆ ಸಹಮತ ಇದೆ. ಯಾಕೆಂದರೆ ನಿನ್ನೆ ನಮ್ಮ ದಿಶಾ ಮೀಟಿಂಗಲ್ಲಿ ಕೂಡ ರೆಸಲ್ಯೂಷನ್ ಮಾಡಿದ್ದಾರೆ. ಮತ್ತು ಮಂಗಳೂರು ಅಂತ ಇಡುವುದಕ್ಕೆ ನಮ್ಮ ಸಹಮತ ಇದೆ, ಏನು ತೊಂದರೆ ಇಲ್ಲ. ನಮ್ಮ ಮಂಗಳೂರು ಅನ್ನೋದು ನಮ್ಮ ಅನಾದಿ ಕಾಲದಿಂದ ಬಂದಿರುವಂಥ ಒಂದು ಹೆಸರು, ಅದರ ಬಗ್ಗೆ ಸಹಮತ ನಮ್ಮ ಅಭಿಪ್ರಾಯವೂ ಕಲ್ಲುಕೋರೆ ನಾವು ಕಲ್ಲುಕೋರೆಯವರು ನಮ್ಮ ಹತ್ರ ಬಂದಿದ್ರು. ಈ ಸಮಸ್ಯೆಗೆ ಅವರ ಅಹವಾಲನ್ನು ನಮ್ಮ ಪಾರ್ಟಿಗೆ ಅವರು ತಿಳಿಸಿದ್ದಾರೆ. ಜನಪರವಾಗಿರುವಂಥ ಯಾವುದೇ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಅವರು ನಮ್ಮ ಬೆಂಬಲ ಇದೆ. ಹಾಂ, ಖಂಡಿತ ಅವ್ರ ಹತ್ರ ನಾವು ಕೇಳಿದ್ದೇವೆ ಅವರನ್ನು. ಇವಾಗ ನಾನು ಸಹ ಮುಕ್ತವಾಗಿ ಹೇಳುವಂಥದ್ದು ಎಲ್ಲ ಕಾರ್ಮಿಕರಿಂದ ಹಿಡಿದು ಕೋರೆಯವರಿಂದ ಹಿಡಿದು ಎಲ್ಲ ಕಲ್ಲು ಕೋರೆಯವರು ಆಗಿರ್ಬೋದು, ಯಾರು ಕೂಡ ಲೀಗಲ್ ಆಗಿ ಯಾರು ಮಾಡ್ತಾರೆ ಅವರೆಲ್ಲ ಸಹಕಾರ ನಮಗೆ ಬೇಕು. ನಾವು ಈಗಾಗಲೇ ಅಲ್ಲಿಯ